ಇಬ್ಬರ ಮೇಲೆ ಗೋಲಿಬಾರಿಂದ ಸಾವಾಗಿದೆ. ಆ ಕುಟುಂಬದವರ ಜೊತೆಗೆ ಸುಮಾರು ಅರ್ಧ ಗಂಟೆ ಕಾಲ ಅವರ ಸಮಸ್ಯೆಗಳೇನು, ಅವರ ಭಾವನೆಗಳೇನು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ನಾವೆಲ್ಲ ಒಟ್ಟಾಗಿ ಗೃಹ ಸಚಿವರು, ನಾನು ಮತ್ತು ನಮ್ಮ ಗೋವಿಂದ ಕಾರಜೋಳ, ಶೋಭಾ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹ. ಅದಾದಮೇಲೆ ಅದಕ್ಕೆ ಮುಂಚೆನೇ ಕ್ರಿಶ್ಚಿಯನ್, ಮುಸ್ಲಿಂ ಅನೇಕ ಹಿರಿಯ ಮುಖಂಡಗಳು ಎಲ್ಲರ ಅಪೇಕ್ಷೆ ಇರುವಂಥದ್ದು ಈ ಕರ್ಫ್ಯೂ ತೆಗಿಬೇಕು. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಗೃಹ ಸಚಿವರು ನಾವೆಲ್ಲ ಮಾತನಾಡಿದ್ಮೇಲೆ ಇವತ್ತು 3 ರಿಂದ 6 ಗಂಟೆವರೆಗೆ ಕರ್ಫ್ಯೂ ಸಡಿಲಗೊಳಿಸಬೇಕು. ರಾತ್ರಿ ಮಾತ್ರ ಕರ್ಫ್ಯೂ ಮುಂದುವರಿಸಬೇಕು. ನಾಳೆ 22ರಂದು ಹಗಲು ಪೂರ್ಣವಾಗಿ ಕರ್ಫ್ಯೂ ಸಡಿಲಗೊಳಿಸುತ್ತೆ. ನಾಳೆ ರಾತ್ರಿ ಕರ್ಫ್ಯೂ ಮುಂದುವರಿಯುತ್ತೆ. ಸೋಮವಾರದಿಂದ ಕರ್ಫ್ಯೂ ತೆಗೆದಾಗುತ್ತೆ. 144 ಸೆಕ್ಷನ್ ಮುಂದುವರಿಯುತ್ತೆ. ಕ್ರಿಸ್ಮಸ್ ಇರುವಂಥ ಕಾರಣಕ್ಕಾಗಿ ಮತ್ತು ಬೇರೆ ಯಾವುದೇ ಹಿಂದೂ ಮುಸ್ಲಿಂ ಹಬ್ಬ ಹರಿದಿನಗಳಿದ್ದರೆ ಯಾವುದಕ್ಕೂ ತೊಂದರೆ ಕೊಡದೇನೆ ಅವರು ಸಮಾರಂಭಗಳಲ್ಲಿ ಭಾಗವಹಿಸಬೇಕು. ಅದ್ಯಾವುದಕ್ಕೂ ಅಡ್ಡಿಯಾತಂಕಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ನಾವು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ತಿಳಿಸಿದ್ದೇವೆ. ಬೆಂಗಳೂರಿಂದ ತುರ್ತಾಗಿ ಬಂದ ಉದ್ದೇಶ ನಮಗೆ ಗೊತ್ತಿರ್ಬೋದು. ಬೆಂಗಳೂರಿನಲ್ಲೇ ಅನೇಕ 3-4 ತಂಡದಲ್ಲಿ ಮುಸ್ಲಿಂ ಮುಖಂಡರ ಜೊತೆ ನಮ್ಮ ಸಮಾಲೋಚನೆಯನ್ನು ನಾನು ಗೃಹ ಸಚಿವರು ನಾವೆಲ್ಲ ಮಾಡಿದ್ದೆ. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿದರು. ಆದರೆ ಮಂಗಳೂರಲ್ಲಿ ಕಾನೂನು ಕೈಗೆ ತಗೊಳ್ಳುವಂಥ ಪ್ರಯತ್ನ ಆದುದರಿಂದ ಅಹಿತಕರವಾದ ಘಟನೆಗಳು ನಡೆದಿದೆ. ಈ ಬಗ್ಗೆ ಯಾವ ರೀತಿ ತನಿಖೆ ಆಗಬೇಕು ಅಂತ ಕುಂತು ಗೃಹ ಸಚಿವರು ನಾವೆಲ್ಲ ಕುಂತು ಯೋಚನೆ ಮಾಡಿ ತನಿಖೆ ಯಾವ ರೀತಿ ಇರಬೇಕು ಅಂತ ತೀರ್ಮಾನ ಮಾಡಿ ತನಿಖೆಯನ್ನು ಮಾಡಿಸೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಸಂತ ಮನೆಯವರಿಗೆ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೇನೆ. ಅವರು ಕಾನೂನಿಗೆ ಏನು ಪರಿಹಾರ ಕೊಡಬೇಕು ಅವ್ರು ಘೋಷಣೆಯನ್ನು ಮಾಡಿ ಪರಿಹಾರ ಕೊಡ್ತಾರೆ. ಕೇರಳದಿಂದ ಬಂದ ಪತ್ರಕರ್ತರು ಐಡೆಂಟಿಫಿಕೇಶನ್ ಕಾರ್ಡ್ ಯಾವುದೂ ಇಲ್ಲದೇ ಕಾನೂನು ಬಾಹಿರವಾಗಿ ಯಾಕೆ ಬಂದರು, ಅವರಿಗೆ ಚಟುವಟಿಕೆ ನಡೆಸಿದ್ರು, ಇದೆಲ್ಲ ಯಾವಾಗ ಅಲ್ಲಿ ಕೆಲವು ಬಿಲ್ಡಿಂಗ್ ಅದು ಆರಂಭಿಸಿದ್ದ ಬಿಲ್ಡಿಂಗ್ ಹತ್ರ ಸ್ಟೋರ್ ಮಾಡಿದ್ದಂಥ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಡೆ ಎಲ್ಲ ಪಕ್ಕದಲ್ಲಿದ್ದ ಒಡೆದು ಅದೆಲ್ಲ ಒಳನುಗ್ಗುವಂಥ ಪ್ರಯತ್ನ ಮಾಡೋದು ಸಹ ನೀವೆಲ್ಲ ಮಾಧ್ಯಮ ಸ್ನೇಹಿತರು ನಿಮಗೆಲ್ಲ ಗೊತ್ತಿದೆ. ಅಂದರೆ ಅಕಸ್ಮಾತ್ ಅಲ್ಲಿ ಒಳನುಗ್ಗಕ್ಕೆ ಪೊಲೀಸ್ನವರು ಒಂದು ಕ್ಷಣ ತಡ ಇದ್ದರೂ ಸಹ ಅಲ್ಲಿದ್ದಂಥ ಬಂಧುಗಳನ್ನು ಆರಂಭವನ್ನು ಉಪಯೋಗಿಸ್ಕೊಂಡು ಏನು ದುರ್ಘಟನೆ ನಡೀತಾ ಇತ್ತು ಅನ್ನೋದನ್ನು ಸಹ ನೀವು ಕಲ್ಪನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ದಯಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ. ನಾವಂತೂ ನಮ್ಮ ಸರ್ಕಾರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ಮಾಡ್ದೇನೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಹಿಂದಿನೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಈಗಲೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಮುಂದಿನೂ ಅದೇ ರೀತಿ ನಡ್ಕೊಂಡಿದ್ದೇವೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮಾಜಗಳು ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆಯೂ ಇದೇ ಇದೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಅನ್ನುವ ಮಾತಿನ ಅರ್ಥನೇ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. Just now I have reviewed the situation in Bangalore and also I have met families which lost lives, and also I have met leaders of minority community, more than 40-45%. They have discussed with me about half an hour. Compensation also as per law
will be given to the families. So curfew we are going to relax today from 3 o'clock to 6 o'clock. Night curfew will continue. Tomorrow there will be no curfew in the morning. Night, only night curfew will continue. And afterwards only 144 section will be continued. Those who are having so many festivals, Christmas festival and other festivals, for that I told our police officer not to disturb them. So they are free to attend such functions. ಈಗ ನೀವು ತನಿಖೆ ಬಗ್ಗೆ ಹೇಳಿದ್ದೀಗ ಯಾವ ರೀತಿಯ ತನಿಖೆ ಮಾಡಬೇಕು We have not yet decided. Home Minister and myself we are going to take decision and discuss. And enquiry will be there. Truth will come out what is the reason. ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಂತ ಡಿಮಾಂಡ್ಸ್. ಈ ತನಿಖೆಯನ್ನು ಮಾಡಿಸಲಿದ್ದೇವೆ. ತನಿಖೆಯ ಸ್ವರೂಪ ಹೇಗಿರಬೇಕು, ಯಾರಿಂದ ತನಿಖೆ ಮಾಡಿಸಬೇಕು, ಇದೆಲ್ಲ ಸಂಗತಿಗಳನ್ನು ನಾನು ಹೋಮ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಈ ಪರಿಹಾರದ ಮೊತ್ತ ಏನಾದರೂ ಡಿಸೈಡ್ ಆಗಿದೆ ಅಥವಾ ಪರಿಹಾರದ ಮೊತ್ತ ಇದೆ ಸತ್ತವರಿಗೆ ಆಸ್ ಪರ್ ಲಾ ಏನಿದೆ ಆ ಪರಿಹಾರ ಕೊಡ್ತೇವೆ. ಪೊಲೀಸ್ ಫೇಲ್ಯೂರ್ ಇದೆ, ಮನೆ ಇಲ್ಲದೆ ಇದ್ದಂಥವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ಸಹ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾರು ಮನೆ ಇಲ್ಲ ಅಕಸ್ಮಾತ್ ಅವರು ಮನೆ ಇಲ್ಲದೆ ಇದ್ದರೆ ಮನೆ ಕಟ್ಟಿಸ್ಕೊಡ್ತಾರೆ. ಅವ್ರು ಕೂಡ ಸರ್ ಪೊಲೀಸ್ ಫೇಲ್ಯೂರ್ ಇದೆ, ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ಡಿಮಾಂಡ್ ಇದೆ. ಪೊಲೀಸ್ ಫೇಲ್ಯೂರ್ ಇದೆ, ಹ್ಯಾಂಡಲ್ ಮಾಡೋದ್ರಲ್ಲಿ ಮಿಸ್ ಹ್ಯಾಂಡಲ್ ಮಾಡಿದ್ರೆ ಎನ್ಕ್ವೈರಿ ಆಗಬೇಕು. ಓನ್ಲಿ ಟ್ರೂತ್ ವಿಲ್ ಕಮ್ ಔಟ್ ಅನ್ನ. ದಟ್ಸ್ ವೈ ಸರ್ ಮೊಬೈಲ್ ಚೋರಿಂಚಿದಿಲ್ಲ ಸರ್. Any time bound manner you are going to conduct the inquiry. Time bound ಈಗ next 1 week 3 days ಅಂತ ಹೇಳಿ ಏನಾದರೂ ನೀವು ಈಗ immediate ಆಗಿ take its own time, Baba, not week or months. According to as per law, they are going to enquiry details and needs. So right now judicial inquiry ಇದು ಏನು We ಇದಿಲ್ಲ. have not yet taken any decision. Enquiry will be there. What type of enquiry we are going to take decision. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಇದು ಸರ್ಕಾರಿ ಪ್ರಾಯೋಜಿತ ಗಲಭೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಇದು ಸರ್ಕಾರಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಒಂದು ಜವಾಬ್ದಾರಿಯಿಂದ ಮಾತಾಡಬೇಕು, ಬೇಜವಾಬ್ದಾರಿಯಿಂದ ಮಾತಾಡಬೇಕು. ಪೊಲೀಸ್ನವರು ಟಿಯರ್ ಗ್ಯಾಸ್ ಹಾಸ್ಪಿಟಲ್ ಒಳಗಡೆ ಫೈರ್ ಮಾಡಿರುವಂತದ್ದು, ಹಾಸ್ಪಿಟಲ್ ಒಳಗಡೆ ಲಾರಿ ಬಗ್ಗೆ ತನಿಖೆಯಾದಾಗ ಸತ್ಯ ಎಲ್ಲ ಬರುತ್ತೆ. ತಾವು ಆ ವಿಡಿಯೋಗಳನ್ನು ನೋಡಿದ್ದೀರಾ? ಆ ವಿಡಿಯೋಗಳನ್ನು ನೋಡಿದ್ದೀರಾ? ಎಲ್ಲವನ್ನ ತೋರಿಸಿದ್ದಾರೆ, ನೋಡಿದ್ದೇವೆ. 2 ಸುತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಏರ್ಪೋರ್ಟಿಗೆ ಬರ್ತಿದ್ದಂಗೆ ಒಂದ್ಸರಿ ನೋಡಿದ್ದೇವೆ, ಇಲ್ಲಿ ನೋಡಿದ್ದೇವೆ. ಎಲ್ಲವನ್ನು ಗಮನಿಸಿದ್ದೇವೆ, ಎಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೇವೆ. ಟಾಪ್ ಪೊಲೀಸ್ ಆಫೀಸರ್ಸ್ ಸಹ ಇಲ್ಲಿದ್ದು ಎಲ್ಲವನ್ನು ನೋಡ್ತಾ ಇದ್ದಾರೆ. ಸೊ ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ಎಲ್ಲರಿಗೂ ಸಹ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು.